ಏನಂತ ಹೇಳಿದ್ರೆ, ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ ಹೇಳಿದಂತಹ ಅಕ್ಷತಾ ಕಾಲೇಜಿನ ಎದುರುಗಡೆ ಹೆಣವಾಗಿ ಬಿದ್ದಿರ್ತಾಳೆ. ತಾಯಿಗೆ ಊಟ ತರಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋದಂತಹ ದೀಪಕ್ ರಾವ್ ಮನೆಗೆ ಬರುವುದಿಲ್ಲ. ಸಂಜೆ ಕೆಲಸವನ್ನು ಮುಗಿಸಿ ಮನೆಗೆ ಹಿಂದಿರುಗಬೇಕು ಅಂತ ಹೊರಟಂತ ಶರತ್ ಮಡಿವಾಳ ಮನೆಗೆ ತಲುಪುವುದಿಲ್ಲ. ಈ ರೀತಿ ಅನೇಕ ಬೆಳಿಗ್ಗೆ ವಾಕಿಂಗಿಗೆ ಹೋದಂತಹ ಮನೆಗೆ ತಲುಪುವುದಿಲ್ಲ. ಇದೆಲ್ಲ ಯಾಕಾಯಿತು? ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳು, ನಮ್ಗೆಲ್ರಿಗೊಂದು ಕನಸಿದೆ, ನನ್ನ ಮನೆಯ ಹೆಣ್ಣು ಮಕ್ಕಳಿಗೆ, ಪ್ರತಿಯೊಂದು ತಾಯಿಗಿರುವಂತದ್ದು, ನನ್ನ ಮನೆಯ ಹೆಣ್ಣು ಮಕ್ಕಳಿಗೆ ನಾನು ದಾರ ಎದ್ದು ಮದುವೆ ಮಾಡಿ ಕೊಡ್ಬೇಕು ಅಂತ ಹೇಳಿಕೊಂಡು. ಆದ್ರೆ ಲವ್ ಜಿಹಾದ್ ಅನ್ನುವಂತಹ ಇದಕ್ಕೆ ಬಲಿ ಬಿದ್ದು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ. ಅನ್ಯ ಕೋಮಿನವ್ರ ಜೊತೆ ಹೋಗ್ತಾ ಇದ್ದಾರೆ, ಅವರವನ್ನ ಮನೆ ಪರಿವರ್ತನೆ ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಅಂತ ಹೋದಂತ ಗಂಡು ಮಕ್ಕಳು ನಮ್ಮ ಮನೆಗೆ ಹಿಂದೆ ಬರ್ತಾ ಇಲ್ಲ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಆದ್ರೆ ಬಿಜೆಪಿ ಈ ಸಲ ರಾಜ್ಯದಲ್ಲಿ ಬರಲೇಬೇಕಾಗುತ್ತೆ. ರಾಜ್ಯದಲ್ಲಿ ಬರಬೇಕು ಅಂತಾದ್ರೆ ನಮ್ಮ ದಕ್ಷಿಣದಲ್ಲಿ ಯಾರು ಬರಬೇಕು? ಅವರು ಬರಲೇಬೇಕಾಗತ್ತೆ. ಅವ್ರು ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೆಲಸವನ್ನ ಮಾಡಬೇಕು. ಮನೆಯಲ್ಲಿ ಕುತ್ಕೊಂಡು ಇನ್ನೊಂದು 17 ದಿನ ದಯಮಾಡಿ ನಿಮ್ಮ ಹತ್ರ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, 17 ದಿನ ನಾವು ನೋಡುವಂತಹ ಪಿಕ್ಚರ್ಗಳು, ಟಿವಿಯಲ್ಲಿ ಬರುವಂತಹ ಸೀರಿಯಲ್ಗಳನ್ನೆಲ್ಲ ಬಂದ್ ಮಾಡಿಟ್ಟು ನಾವು ಕ್ಷೇತ್ರದಲ್ಲಿ ಇರುವ ನಮ್ಮ ಮನೆಯ ಪಕ್ಕದವರ ಹತ್ರ ಮಾತಾಡುವ, ದಿನಕ್ಕೆ ಒಂದು 15 ಮನೆಯನ್ನ ಸಂಪರ್ಕ ಮಾಡುವ, ಅವರನ್ನ ನಮ್ಮ ಬಿಜೆಪಿಗೆ ಉಳಿಸಿಕೊಡುವ, ನಮ್ಮ ಬಿಜೆಪಿಗೆ ಅವರು ಮತ ಹಾಕುವ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಇಲ್ಲಿ ಸೇರಿರುವ ಪ್ರತಿಯೊಬ್ಬರ ಮೇಲಿದೆ. ದಯಮಾಡಿ 17 ದಿನಗಳ ಕಾಲ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಮನೆ ಭೇಟಿಗೆ ನಮ್ಮ ಜೊತೆ ಸಹಕರಿಸಿ. ಈ ಸಲ ನಮ್ಮ ದಕ್ಷಿಣದಲ್ಲಿ ನಮ್ಮ ದೇವಸ್ಥಾನಗಳು, ನಮ್ಮ ಮಠ ಮಂದಿರಗಳು ನಮ್ಮಲ್ಲಿಯೇ ಉಳಿದು ಬೇರೆ ಕಡೆಗೆ ಹೋಗದಾಗೆ ಅದರ ಹಣವನ್ನ, ಗೊತ್ತಿದೆ ಅದರ ವಿಷಯ ಏನು ಅಂತ ಹೇಳಿಕೊಂಡು ಸರ್ಕಾರೀಕರಣಗೊಳಿಸಲಿಕ್ಕೆ ಮಾಡಿರುವಂತದ್ದು, ಅದು ಯಾವುದೂ ಆಗದೇ ಇರಲಿಕ್ಕೆ, ನಮ್ಮಲ್ಲಿಯೇ ಉಳಿಲಿಕ್ಕೆ, ನಮ್ಮ ಆರಾಧನೆ ದೈವಗಳು ನಮ್ಮಲ್ಲಿಯೇ ಉಳಿಬೇಕು, ನಮ್ಮ ನಂಬಿಕೆಗಳು ಇದೆಲ್ಲವನ್ನ ನಮ್ಮಲ್ಲಿಯೇ ಉಳಿಬೇಕು ಅಂತ ಆದ್ರೆ ಈ ಸಲ ಬಿಜೆಪಿ ನಮ್ಮಲ್ಲಿ ಬರಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, ದಯಮಾಡಿ ಈ ಸಲ ಡಿ ವೇದವ್ಯಾಸ್ ಕಾಮತ್ ಅವರನ್ನ ಬಿಜೆಪಿಯ ಪರವಾಗಿ ಗೆಲ್ಲಿಸಿ, ಅವರನ್ನ ಬಹುಮತದಿಂದ ಗೆಲ್ಲಿಸಿ, ವಿಜಯೋತ್ಸವವನ್ನ ಇದೇ ಏರಿಯಾದಲ್ಲಿ ಮಾಡುವ ಹಾಗೆ ಕೆಲಸ ಮಾಡುವಂತದ್ದು ನಿಕ್ಕೆ ಎನ್ನುಲ್ಲಿ ದಾಯಿಗಾರ್ ಬರ್ತದೆ ಯಾಚನೆ ಮಲ್ತೊಂದುಲ್ಲೇರಂದ್ರೆ ಪಂಡ ಇತ್ತದ ಸ್ಥಿತಿಗೆ ಪೂರರೇಕ್ಲ ಕಾಂಗ್ರೆಸ್ ಒಂಜಿ ಬೆಚ್ಚ ತಟ್ಟದಂಡ ಎಂಚ ಅಂದ್ ಪಂಡ ಇಂಕಲ್ನ ಇಲ್ಲದ ಪೊಣ್ಣಲು ಬಿದೈಕೊಂಡ ಇಲ್ಲದ ಉಲ್ಲೈ ಬರ್ಪುನಂಚಿತ್ನ ಸಮಯ ಎಂಚಿತ್ತೆ ಗೊತ್ತುಂಡತೆ ಎಂಚಿನ ಪೂರ ತೂತ ಅಂದ್ ಅಕ್ಷತನ ಎಂಚಿನ ಅಂಡ್ ಆಡಲ್ ಬಿದೈಕೊಂಡ ಇಲ್ಲದುಲ್ಲೈ ಬರ್ಪುನಂಚಿತ್ನ ಸ್ಥಿತಿ ಇಚ್ಚಿತ್ತೆ. ಶರತ್ ಮಡಿವಾಳ ಅವಳು ದೀಪಕ್ ರಾವ್ ಇಂಚ ಪೂರ ಇಂಕಲ್ ತೂವೊಂದಿಲ್ಲ ಎಲ್ಲ ಇಂಕಲ್ನ ಇಲ್ಲದ ಜೋಕ್ಲು ಬಿದೈಕೊಂಡ ಇಲ್ಲದ ಉಲ್ಲೈ ಬರುವೆರೆಂದು ವಾ ಗ್ಯಾರಂಟಿ ನನ್ನ ಮಿತ್ತು ಕಾಂಗ್ರೆಸ್ ಬರ್ತಂಡ ಒಂದ್ ವೇಳೆ ಬಿಜೆಪಿ ಬರ್ತದ ಇಂಕಲ್ನ ಹಿಂದುತ್ವ ನನ್ನೆಲ್ಲ ಎಡ್ಡಾಯರ ಬೊಕ್ಕ ಇಂಕಲ್ನ ಸಂಸ್ಕೃತಿ ಉಳಿಪಾಯರೆ ಸಂಸ್ಕಾರ ಉಳಿಪಾಯರೆ ಅವು ಸಾಧ್ಯ ಆಗುದು. ಐತೆ ಹೆಚ್ಚಾದ ಇತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದ ದಾದ ಮಾಡ್ತಂಡ ಇಂಕ್ಲ ಆರಾಧನೆ ಮಾಡ್ತು ನನ್ ಚಿನ್ನ ಪೂರ ಮಠ ಮಂದಿರ ದೇವಸ್ಥಾನ ಪೂರ ಅವು ಸರ್ಕಾರೀಕರಣದ ಅಂದ್ರೆ ಆಲೋಚನೆ ಮಾಡ್ತದ ಐಕ್ ಆರ್ಡರ್ ಲ ಪಾಸ್ ಮಾಡ್ತದ ಅಂಡ್ ಇಂಕ್ ಲಡಾಯಿ ಮಲ್ತ ಅಂಡ ಬಿಜೆಪಿ ಅಂಡ ಅಂಚ ಮಲ್ತದಿತ್ತು ಅನೆ ದುಂಬು ಯಡಿಯೂರಪ್ಪನ ಸರ್ಕಾರ ಉಪ್ಪನಗ ಅಂಚ ಆದಿತ್ತಂಡ ಇಜ್ಜತೆ ಇತ್ತದಾಯಗ ಅಂಚ ಆವಂದುಂಡು ಪಂಡ ಇಂಕಲ್ ದೇವಸ್ಥಾನಗ ಬೈದಿನ ಕಾಸನ ಪೂರ ದೇತಂದು ಬೇತೆ ಧರ್ಮದಾಕ್ಲೆಟ್ಟು ಬೇತೆ ಪಕ್ಷದಾಕ್ಲೆಟ್ಟು ಇಂಚ ಪೂರ ಅಕ್ಲಿ ಖರ್ಚು ಮಲ್ತೊಂದುಲ್ಲೇರು ಎಂಕಲ್ನ ದೇವಸ್ಥಾನದ ಕಾಸು ಎಂಕ್ಲಿಗೆ ಒರಿಯೋಡು ನಾಡ ಈ ಸರ್ತಿ ಬಿಜೆಪಿ ಸರ್ಕಾರ ಬರೋಡು ಯಡಿಯೂರಪ್ಪನ ನೇತೃತ್ವಡು ರಾಜ್ಯಡು ಸರ್ಕಾರ ಬರೋಡಾಪುಡು ಐಕೋಸ್ಕರ ದಕ್ಷಿಣ ಕ್ಷೇತ್ರಡು ವೇದವ್ಯಾಸ್ ಕಾಮತ್ ಬರ್ತದ ಮಾತ್ರ ಅವಳು ಬಿಜೆಪಿ ಸರ್ಕಾರ ಬರ್ತದ ಯಡಿಯೂರಪ್ಪ ಸಿಎಂ ಆಯರ ಸಾಧ್ಯತೆ ಉಂಟು. ಎಂಕ್ಲು ಪೂರ ಮನಸ್ಮಂತನ ಮಾತ್ರ ಅವು ಸಾಧ್ಯತೆ ಹಾಕೊಂಡು ಐಕೋಸ್ಕರ ಎಂಕಲ್ನ ಇಲ್ಲದ ಪೊಣ್ಣು ಎಂಕ್ಲ್ನ ಇಲ್ಲಡೆ ಉಪ್ಪರೆ ಆನಲು ವಿದೈ ಪೋಯಿನ ಆನಲು ಇಲ್ಲದ ಉಲ್ಲ ಬರ್ರೆ ಅವಕಾಶ ಮಲ್ತು ಕೊರೋಡಾಂಡ ಎಂಕಲ್ನ ದೇವಸ್ಥಾನ ಎಂಕಲ್ನ ಕೈತೆ ಒರಿಯೋಡಾಂಡ ಬಿಜೆಪಿ ಸರ್ಕಾರ ಬರೋಡು ಐತೆ ನಿಕ್ಲಿ ಪೂರ ಸಹಕಾರ ಮಾಡ್ಕೊಡು ನಿಕ್ಲಿಗೆ ತಿಕ್ಕಿನಂಚಿತ್ನ ಪೊಂಜೋಡು ನಿಕ್ಲಿ ಅಂಚೆ ಇಂಚಿ ಸಮಾರಂಭಕ್ಕೆ ಪೋನಗ ಮದ್ಮೆಗೆ ಪೋನಗ ತಿಕ್ಕಿನಂಚಿತ್ನ ಪೊಂಜೋಲೆರ ಪೂರೆರೆಲ್ಲ ಈ ಸರ್ತಿ ಒಂಜಿ ಬಿಜೆಪಿಗೆ ಪಾಡ್ಲೆ ಅಂದ್ ಕೇನೋಡು ಎಂಕ್ಲಿತ್ತೆ ಬಾರಿ ಶಕ್ತಿ ಕೊರ್ತು ಬೇಲೆ ಮಲ್ಕೊಡ ಹಾಕೊಂಡು ಅಂಚ ಬೇಲೆ ಮಲ್ಪಲೆ ಬಿಜೆಪಿ ಗೆಂದಾಲೆ ಡಿ ವೇದವ್ಯಾಸ್ ಕಾಮತೇರನ್ನು ಗೆಂದಾಲೆ ಬಂದು ನಿಕ್ಲೆಡ ನಟೊಂದಿಲ್ಲ. ಧನ್ಯವಾದ.